ಚರಿಷ್ಮಾ ದ್ವಿತೀಯ ಬದಿಯಲ್ಲಿ ಚರಿಷ್ಮಾ ಅವರ ಮೊದಲ ದಾಳಿ 10-8 ಎಂಬ ಅಂಕಗಳಲ್ಲಿ ಸ್ಥಿರವಾಗಿದೆ ಪಂದ್ಯ. ಅದ್ಭುತ ಹಿಡಿತಗಳನ್ನು ಸಾಧಿಸಿದ ಅನನ್ಯ ಆಟಗಾರ್ತಿಯಾಗಿ ವಗ್ಗ ಶಾಲೆಯ ಅಂಕಣದಲ್ಲಿ ಕಾಣಬಹುದಾಗಿದೆ. ನೀಡಲಾಗಿದೆ ಆರಂಭದ ಕ್ಷಣಗಣನೆ ಮೊದಲ ಅವಧಿಯ ಆಟ. ದಾಳಿಯಲ್ಲಿ ಕೃಪಾ ಅವರ ದಾಳಿಯ ಶೈಲಿಯನ್ನ ನೋಡಿದ್ರೆ ಗೊತ್ತಾಗತ್ತೆ ಒಂದು ಅಂಕ ಬರುವ ಸಾಧ್ಯತೆಗಳು. ಕೃಪಾ ಅವರ ಮೇಲೆ ಭಗವತಿ ಸಂಕೋಳಿಗೆ ಡಿಫೆಂಡರ್ಗಳ ಅವಕೃಪೆ. 11ನೇ ಅಂಕ ಬರ್ತಾ ಇದೆ. 11-8. ಸ್ವಸ್ತಿ ಸೂಪರ್ ಟೆಕ್ಲ್ ಜೀವಂತವಾಗಿದೆ. ಸ್ವಸ್ತಿ ದಾಳಿ ಇಲ್ಲಿ ಅದ್ಭುತವಾದ ಪಾದಚಲನೆಗಳ ಮೂಲಕವಾಗಿ ಮತ್ತೆ ಅಂಕವನ್ನು ಗಳಿಸಿಕೊಂಡ ವಿಶ್ವಾಸ. ಮುನ್ನಡೆಯಲ್ಲಿ ವಗ್ಗ ಸಂಕೋಳಿಗೆ 3 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ತಾ ಇದೆ. ಫೈನಲ್ ಕದನವಾಗಿದೆ. ಮತ್ತೆ ದಾಳಿ ಕಾವ್ಯ. (11-8) in favor of Bhagavati. We are the last match in girls category. Third line. Swasthik with the 2-0. Ankalana Zaruri है Swasthik. फायरिंग का इस्तेमाल है. बाधा चलाने. 12-8 ತಲುಪಿದೆ ಅಂಕ. ಜೀವಲ್ಲೇ ಇಡೀ ಕಾವ್ಯ. ಇಲ್ಲಿ ಮೊದಲ ಅವಧಿಯಲ್ಲಿ ಪ್ರಗತಿ ಕಾಣಿಯೂರು ವಿರುದ್ಧವಾಗಿ ಅತ್ಯಂತ ರೋಚಕ ಹೋರಾಟಗಳ ಮಧ್ಯ ಶಿಚಿರದಲ್ಲಿ ಚರಿಷ್ಮಾ 13-8. ದ್ವಿತೀಯ ಬದಿಯಲ್ಲಿ ವಗ್ಗ ತಂಡಕ್ಕೆ ಅಂಕಗಳು ಬರಲೇ ಇಲ್ಲ. ಮತ್ತೆ 3 ಆಲ್ ಔಟ್ ಆಗಿದೆ. 15-8. ಯಶಸ್ವಿ ಟ್ಯಾಕಲ್ಗಳ ಮೂಲಕವಾಗಿ ಅಂಕಗಳನ್ನು ಕಲೆ ಹಾಕಿಕೊಳ್ಳುವ ಪ್ರಯತ್ನಗಳಲ್ಲಿ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದೆ. 16-8. 16-8. ಮತ್ತೆ ಅಂಕಗಳ ಬೇಟೆ. 5-1 ಸ್ಪರ್ಧೆ. ಇಮ್ಮಡಿ ಮುನ್ನಡೆ ಗಳಿಸಿಕೊಂಡಿದ ಭಗವತಿ. ವಗ್ಗ ಶಾಲೆಯ ಆಟಗಾರ್ತಿಯರು ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವವರಲ್ಲ. ಇನ್ನು ಸಮಯ ಇದೆ. ಪ್ರತಿರೋಧ ತೋರಿಸುವಂತಹ ಹೋರಾಟ ತೋರಿಸುವಂತಹ ಸಮಯ. 16-8. ಪ್ರಾಪ್ತಿಗೆ number 1 rider still, topest rider on the side of Pragathi. Pragathi. ಸ್ಪಷ್ಟವಾದ ಪಾದಚಲನೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ವಿಶ್ವಾಸದ ಅಂಕಗಳಿಗೆ ಮುನ್ನಡೆ. 6-1. ಪುಂಚಾಲಗಟ್ಟೆಯ ಹೈಸ್ಕೂಲ್ ವಿಭಾಗದ ಬಾಲಕರ ಮೊದಲ ಸೆಮಿಫೈನಲ್ ಹಣಾಹಣಿ. ಚರಿಷ್ಮಾ ಮತ್ತೆ ಅವರ ಕರಿಷ್ಮಾ. 17th point for ಭಗವತಿ. ಒಂದು ಆರಂಭದ ಮೊದಲ third line. ಶ್ರಾವ್ಯ with 2-0. ಈ ಮೊದಲ ಅವಧಿಯ ಆಟ. ವಗ್ಗ ಅದ್ಭುತವಾದ ಆಟದ ಮೂಲಕ ಸೂಪರ್ ರಾಯ್. ದ್ವಿತೀಯ ಅವಧಿಯ ಮೊದಲ ಅಂಕ ವಗ್ಗ ಶಾಲೆಗೆ ಶ್ರಾವ್ಯ ಮುಖೇನ. 9-17. ಸ್ಪಷ್ಟತೆಯ ಪಾದಚಲನೆ. ಸಂಘಟನೆಗಳ ಒಗ್ಗಟ್ಟಿನಲ್ಲಿ ಬಲವಿದೆ. ಮಧ್ಯಾಂಕಣದಲ್ಲಿ ಮತ್ತೆ ಬಂಧನ. ಕಾಣಿಯೂರು ಮುಂದುವರಿಸಬೇಕಿದೆ. ಅವಕಾಶಗಳ ಬೇಟೆ. ಅಂತಿಮ 5 ನಿಮಿಷಗಳಲ್ಲಿ ಫೈನಲ್ ಪಂದ್ಯ. 17-9 ಭಗವತಿ. Again, Shravya successful rider from side of Pragathi. 17-9. Bhagavati lead by 8 points. And here is a last few minutes beautiful time. Shravya. ಆಕರ್ಷಕ ಆಟದ ಮೂಲಕ ಅಂಕವನ್ನು ಬೇಟೆಯಾಡಿದ ಕಾಣಿಯೂರಿನ ಯುವ ತಾರೆಗಳು ಇದು
ಸೆಮಿಫೈನಲ್ ಕದನದ ಮೊದಲ ಅವಧಿ. ಸ್ವಸ್ತಿ ಮತ್ತು ದಾಳಿಯಲ್ಲಿ 10-17ರಲ್ಲಿ ಅಂತರ 7ಕ್ಕೆ ಇಳಿದಿದೆ ಸ್ವಸ್ತಿ. ಇಲ್ಲಿ ರನ್ನಿಂಗ್ ಬೋನಸ್ ಪಾಯಿಂಟ್ ಪಡೆಯುವಂತಹ ಪ್ರಯತ್ನ ನೋಡಬೇಕಾಗಿದೆ. ಪ್ರಯತ್ನ ಯಶಸ್ವಿ. ಇಲ್ಲಿ ಸೂಪರ್ ವರ್ಗದ ಪ್ರಮುಖ ದಾಳಿಗಾರನ ಬಂಧಿಸಿದ ಕಾಣಿಯೂರಿನ ಪ್ರತಿಭಾನ್ವಿತ ಆಟಗಾರರು. ಪ್ರಾಪ್ತಿ ಮೊರಾರ್ಜಿ ದೇಸಾಯಿ ತಂಡದ ಭರವಸೆಯ ಆಟಗಾರ್ತಿ ಪ್ರಾಪ್ತಿ. ಆದರೆ ಈ ದಿನ ಫೈನಲ್ ಪಂದ್ಯ ಪ್ರಾಪ್ತಿಯ ದಿನವಲ್ಲ. ಅವಳಿ ಅಂಕಗಳ ಜೊತೆಗೆ ಮರಳುವಾಗ ಅಂತರವನ್ನ ಕಡಿಮೆಗೊಳಿಸಿಕೊಳ್ಳುತ್ತಾರೆ ಮುನ್ನಡೆಯ ಆಧಾರಗಳಲ್ಲಿ. ಸ್ಪಷ್ಟವಾದ ಚಲನ, ಮತ್ತೊಂದು ಸೂಪರ್ ರೈಡ್. ಒಬ್ಬ ಸೈಡಿಗೆ ಸೇಡನ್ನ ಮತ್ತಷ್ಟು ಅಂಕಣದ ಒಳಭಾಗದಲ್ಲಿ ಸೇರಿಸಿಕೊಳ್ಳುತ್ತಾ ಇದೆ. ರಲ್ಲಿ ಇಮ್ಮಡಿಯ ಮುನ್ನಡೆಯಲ್ಲಿ ಭಗವತಿ. ಅಂತಿಮ ನಿಮಿಷಗಳಿಗೆ ಬರುತ್ತಾ ಇದೆ ಪಂದ್ಯ. ಸ್ಪಷ್ಟ ಮೇಲುಗೈಯನ್ನ ಪಡೆದುಕೊಂಡಿದೆ ಭಗವತಿ. 18-8 ಸ್ಪರ್ಧೆ. ಪ್ರಾಯಶಃ ಕೆಲವೊಂದು ದಿನ ಹಂಗಾಗತ್ತೆ ಪ್ರಾಪ್ತಿಯವರ. ನಿರಾಶೆಯನ್ನ ಮಾಡಬೇಡಿ, ಬಹಳಷ್ಟು ಅವಕಾಶಗಳು ಇನ್ನೂ ಇದೆ. ಶ್ರಾವ್ಯ ಮತ್ತೆ ದಾಳಿ. 19-8 ಅಂಕಗಳಿಗೆ ಮಧ್ಯಂತರ ವಿರಾಮ. ಪ್ರಾಪ್ತಿ ಬಹಳಷ್ಟು ಆಳವಾದಂತಹ ದಾಳಿ ಮಾಡಿಕೊಂಡಿದ್ದಾರೆ ಪ್ರಾಪ್ತಿಗೆ ಸೆಂಟರ್ ಲೈನ್ ಪ್ರಾಪ್ತವಾಗಿಲ್ಲ. ಸಮುದ್ರದ ವಿಸ್ತಾರ ಮತ್ತೆ ಒಂಟಿ ಅಂಕವನ್ನು ಕಲೆ ಹಾಕುವ ಮೂಲಕವಾಗಿ ಸ್ಪಷ್ಟವಾದ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳುತ್ತಾ ಇದೆ. ಎಂತೆಂಥ ಪ್ರತಿಭೆಗಳನ್ನ ಬೆಳೆಸ್ತಾರೆ ಚಿನ್ನು. ಬಂದಿದ್ದ ಅವರ ಡಿಫೆನ್ಸ್ ನೋಡ್ತೀರಾ, ಒಟ್ಟಿನಲ್ಲಿ ಅದು ಅಯಸ್ಕಾಂತ, ಚುಪ್ಪಕ್ಕ ಬಿಡೋದಿಲ್ಲ. ಬಂದಿದ್ದ ಈ ನಡುವೆ ಚರಿಷ್ಮಾ ಅವರಿಗೆ ಸರ್ವಾಂಗೀಣ ಪ್ರತಿಭೆ. ರೈಡಿಂಗ್ ಮತ್ತು ಡಿಫೆನ್ಸ್ ಅಲ್ಲಿ ಚರಿಷ್ಮಾ ಅವರ ಉತ್ತಮ ಆಟ ಭಗವತಿ ತಂಡಕ್ಕೆ ಭದ್ರ ಸ್ಥಾನವನ್ನು ಪಡೆದುಕೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಮತ್ತೆ ಶ್ರಾವ್ಯ ಇದು ಸತತವಾಗಿ ಎದುರಾಳಿಯ ಅಂಕಣದಲ್ಲಿ ಬೋನಸ್ ಲಭ್ಯವಾಗಿದೆ. ಅಂತಿಮ ನಿಮಿಷದಲ್ಲಿ ಪಂದ್ಯ ಇದೆ. ಈ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಇಲ್ಲಿ 21-13 ಸೆಕೆಂಡ್ಗಳಲ್ಲಿ ಭಗವತಿಯ ಒಗ್ಗ ಹಿನ್ನಡೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ NHS ಧಾರಾವಿ ಭಗವತಿ ಸಂಕೊಲ್ಲಿಗೆ. ಶ್ರಾವ್ಯ ಅಂತಿಮ ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 13-21ರಲ್ಲಿ ಭಗವತಿ. ಈ ಬಾರಿ ಮತ್ತೆ 2 ಅಂಕಗಳು ಶ್ರಾವ್ಯ. ಪ್ರಾಪ್ತಿಯವರ ಔಟ್ ಆಫ್ ಫಾರ್ಮ್. ಈ ಸಂದರ್ಭದಲ್ಲಿ ಶ್ರಾವ್ಯ ಅವರ ಕಠಿಣ ಪ್ರಯತ್ನ. 15-21 6 ಅಂಕಗಳ ಅಂತರದಲ್ಲಿ ಬಂದಿದೆ ಭಗವತಿ ಸಂತೋಳಿ.
ಸಂಗೊಳ್ಳಿಗೆ ಮುನ್ನಡೆಯಲು ಇನ್ನೇನೋ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಬರುವಂತಹ ಸಂದರ್ಭ. 6 ಅಂಕಗಳು ಅಂತರದಲ್ಲಿ ಬಾಲಕಿಯರ ವಿಭಾಗದ ಫೈನಲ್ ಕದನವಾಗಿದೆ. ಇನ್ನು ಅಂಕಣದಲ್ಲಿ PUC ವಿಭಾಗ ಆರಂಭವಾಗಬೇಕಾಗಿದೆ. 60 ಕಿಲೋ ವಿಭಾಗದ ಸ್ಪರ್ಧೆಗಳು ಕೂಡ ನಡೆಯಬೇಕಾಗಿದೆ. ಇಲ್ಲಿಗೆ ಬಾಲಕಿಯರ ಫೈನಲ್ ಚಾಂಪಿಯನ್ ಭಗವತಿ ಸಂಗೊಳ್ಳಿಗೆ. ಈ ಭಾಗದಲ್ಲಿ ಸೆಮಿಫೈನಲ್ ರಣಾಂಗಣ ಮತ್ತಷ್ಟು ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಮೊಗ್ಗ. ದ್ವಿತೀಯ ಸೆಮಿಫೈನಲ್ ಅಂಕಣ ಇಲ್ಲಿಯಲ್ಲಿ ಆಗ್ತದೆ. ಸೊ ಭಗವತಿ ಸಂಗೊಳ್ಳಿಗೆ ನಾರಾವಿ ತಂಡಗಳ ಮಧ್ಯೆ ವಿಜಯ್ ಅವರ ಹೇಳಿ, ಇಲ್ಲಿ ಒಂದು ನಗರ ಪುರಸ್ಕಾರ ಬರ್ತಾ ಇದೆ. ಆಟಗಾರ್ತಿಯರ ಆಟಕ್ಕೆ ಮನಸೋದಂತಹ ಕಬಡ್ಡಿ ಆಸ್ವಾದಕ 500 ರೂಪಾಯಿಯನ್ನ ಚರಿಷ್ಮಾ ಅವರಿಗೆ ನೀಡ್ತಾರೆ. ಟಾಪೆಸ್ಟ್ ರೈಡರ್, ಟಾಪೆಸ್ಟ್ ಆಲ್ರೌಂಡರ್ ಆಫ್ ಭಗವತಿ. ಪರೀಕ್ಷೆ ಹಂಚಿಗಳು ಚರಿಷ್ಮಾ ಮತ್ತು ಧ್ವಜ ಒಂದು ಚರಿಷ್ಮಾ ಅದು ಮಲ್ಲ ದಾಟಿವಲ್ಲ. ಚರಿಷ್ಮಾ ಭಗವತಿ ಸಂಗೊಳ್ಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕೀಪ್ ರಾಕ್ಸ್ ಆನ್. ರಾಮದಾಸ್ ಪುಂಜಾಲಕಟ್ಟೆ ಅವರು, ರಾಮದಾಸ್ ಅವರಿದ್ರೆ ಈ ಕಬಡ್ಡಿಯ ಬಾಲ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ಮುಂದುವರಿಯಲಿ ರಾಮದಾಸ್ ಅವರೇ. ರಿಸಲ್ಟ್ ಶೀಟ್ ಅನ್ನ ಕಳಿಸಿ ಅವರ ಬಹುಮಾನಗಳನ್ನ ಈಗಲೇ ನಾವು ವಿತರಣೆ ಮಾಡ್ತೇವೆ. ಬಾಲಕಿಯರ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಬಹುಮಾನ ದೇಹದೊಡ್ಡ ಆಗದೆ ಇರತಕ್ಕಂಥ ತಂಡಗಳಿಗೆ ಸೂಚನೆಯನ್ನು ರವಾನಿಸಲಾಗಿದೆ. ದಯವಿಟ್ಟು ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ದೇಹದೊಡ್ಡವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅದಾಗಲೇ 7 ತಂಡಗಳು ಮಾತ್ರ ತಮ್ಮ ದೇಹದೊಡ್ಡವನ್ನು ಪರೀಕ್ಷೆ ಮಾಡಿದೆ ಅನ್ನುವಂಥದ್ದು ಇದೀಗ ಮಾಹಿತಿ ಬಂದಿದೆ. ಉಳಿದ ತಂಡಗಳಿಗೂ ಕೂಡ ಸೂಚನೆ ರವಾನಿಸಲಾಗಿದೆ. 6 ಗಂಟೆಗೆ ಸ್ಕೇಲ್ ಕೌಂಟರ್ ಕ್ಲೋಸ್ ಆಗುತ್ತೆ. ಬಾಲಕರ ಪ್ರೌಢಶಾಲಾ ಸ್ಪರ್ಧೆ ಮುಕ್ತಾಯವಾಗಿದೆ. ಪ್ರೌಢಶಾಲಾ ಬಾಲಕಿಯರ ವಿಭಾಗದ 4ನೇ ಸ್ಥಾನವನ್ನ GHS ಬಂಗಾಡಿ, 3ನೇ ಸ್ಥಾನವನ್ನ ಪ್ರಗತಿ ಕಾಣಿಯೂರು, 2ನೇ ಸ್ಥಾನವನ್ನ MDRS Vogga, ಪ್ರಥಮ ಸ್ಥಾನವನ್ನ ಭಗವತಿ ಸಂಗೊಳ್ಳಿಗೆ. ಅಂತಿಮ ಅವಧಿಗಳಲ್ಲಿ ಸ್ಪರ್ಧೆ ನೋಡಿ ನಾರಾವಿ ಬಂದಿದೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. ಮೊದಲ ಸೆಮಿಫೈನಲ್ ಸಂಗೊಳ್ಳಿಗೆ, ಭಗವತಿ ಸಂಗೊಳ್ಳಿಗೆ ಬನ್ನಿ. ಮತ್ತದೇ ರಣಾಂಗಣದಲ್ಲಿ ಕೊಳ್ಳಲಿಕ್ಕಿದೆ ಅಂಕಣ. ಈ ಅಂಕಣದಲ್ಲಿ ಇಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿದೆ ಮೊಗ್ಗ. ಅಂತಾಜವರು ಇಲ್ಲಿ ಕ್ಲಬ್ಬಿನ ಸದಸ್ಯರ ಕೋರ್ಟ್ ಮಾರ್ಕಿಂಗ್ ಸಂಗೊಳ್ಳಿಗೆ ವಿರುದ್ಧ ನಾರಾವಿ ಅಲ್ವಾ? ನಾರಾವಿ ಬಂದಿದೆ. ಓಕೆ, ಸಂಗೊಳ್ಳಿಗೆ ಚಿನ್ನು ಅವರೇ ಬಾಲಕರ ತಂಡವನ್ನು ಕರೆತಾರೆ. ಅಂತಿಮ ಕ್ಷಣ ಹೆಚ್ಚ ಸೆಕೆಂಡ್ಗಳ ಅಂತರದಲ್ಲಿ ಮುನ್ನೆ ಚೇತನ್ ಚೆನ್ನಾಗಿ ಫೋಟೋ ಬಂದು ಅಭಿನಂದನೆಗಳು ಪ್ರಗತಿ ಕಾಣಿಯೂರು ತಂಡಕ್ಕೆ. ಒಂದು ದ್ವಿತೀಯ ಸೆಮಿಫೈನಲ್ನ ಸಂಖ್ಯೆಗೆ ಬಂದಿದೆ. ನೋಡಿ, ಈ ಅಂಕಣದಲ್ಲಿ ಇನ್ನೊಂದು ಸೆಮಿಫೈನಲ್ ಸಂಗೊಳ್ಳಿಗೆ ತಂಡ ಸುಮುಖ ಮತ್ತು ಬಳಗ ಒಳಬರುವಂತೆ